40ಕ್ಕೂ ಅಧಿಕ ವರ್ಷಗಳಿಂದ ಪಾಳು ಬಿದ್ದ ಸರ್ಕಾರಿ ಬಾವಿಯೊಂದು ಇದೀಗ ಬೆಳಕಿಗೆ ಬಂದಿದ್ದು, ಸ್ಥಳೀಯರ ಶ್ರಮದಾನದ ಪರಿಣಾಮ ಗಿಡ ಗಂಟಿಗಳಿಂದ ಮುಚ್ಚಿ ಹೋಗಿ ಉಪಯೋಗಕ್ಕೆ ಬಾರದ ಸರ್ಕಾರಿ ಬಾವಿಗೆ ನಗರಾಡಳಿತದಿಂದ ಬೇಕಾಗಿದೆ ಕಾಯಕಲ್ಪ. ಈ ಬಾವಿ ಇರುವುದು ನಗರದ ದರ್ಬೆ ಸುಬ್ರಹ್ಮಣ್ಯ ರಸ್ತೆಯ ಮುಖ್ಯ ರಸ್ತೆಯಿಂದ ಕೇವಲ 100 ಮೀಟರ್ ದೂರದಲ್ಲೇ. ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ಮಹಾದ್ವಾರದಿಂದ 100 ಮೀಟರ್ ಮುಂದೆ ಸಾಗಿದ್ರೆ ರಸ್ತೆಗೆ ತಾಗಿಕೊಂಡೇ ಈ ಬಾವಿ ಇದೆ. 3 ಸೆನ್ಸ್ ಜಾಗದಲ್ಲಿ ಈ ಬಾವಿಯೊಂದನ್ನು 40 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಅಷ್ಟಕ್ಕೂ ಈ ಬಾವಿ ಇರುವ 3 ಸೆನ್ಸ್ ಜಾಗವನ್ನ ಸ್ಥಳೀಯ ನಿವಾಸಿ ನಿವೃತ್ತ ಡೆಪ್ಯೂಟಿ ಜಿಲ್ಲಾ ಕಮಿಷನರ್ ಯುಕೆ ನಾಯಕ್ ಸರ್ಕಾರಕ್ಕೆ ಬರೆದುಕೊಟ್ಟಿದ್ದಾರೆ. ಈ ಕುರಿತು ದಾಖಲೆಯು ಅವರ ಬಳಿ ಇದೆ. 40 ವರ್ಷಗಳ ಹಿಂದೆ ಬಾವಿಯಿದ್ದ ಈ ಜಾಗ ಸ್ವಚ್ಛವಾಗಿತ್ತು. ಆಗ ಇದ್ದ ಸುಮಾರು 10 ರಿಂದ 15 ಮನೆಯವರಿಗೆ ಇದೇ ಬಾವಿ ನೀರಿನ ಆಸರೆಯೂ ಆಗಿತ್ತು. ಯಾವಾಗ ಪುರಸಭೆಯ ವತಿಯಿಂದ ಈ ಪರಿಸರಕ್ಕೆ ನಲ್ಲಿ ನೀರಿನ ವ್ಯವಸ್ಥೆ ಆಯಿತು, ಅಲ್ಲಿಂದ ಈ ಬಾವಿ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಾ ಬಂತು. ಬಳಿಕದ ದಿನಗಳಲ್ಲಿ ಗಿಡಗಂಟಿಗಳಿಂದ ಮುಚ್ಚಲ್ಪಟ್ಟಿತ್ತು. ಸಾಲದಕ್ಕೆ ಅಂಗಡಿ ಮುಂಗಟ್ಟು ಮನೆಗಳಿಂದ ತ್ಯಾಜ್ಯಗಳನ್ನು ಇದೇ ಜಾಗದಲ್ಲಿ ತಂದು ಬಿಸಾಡಲು ಆರಂಭವಾಯಿತು. ನಗರಾಡಳಿತ 3 ದಿನಗಳ ಹಿಂದೆ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿ ನಗರಸಭೆಯ ಬಜೆಟ್ನಲ್ಲಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅನುದಾನ ಇಟ್ಟು ಅಭಿವೃದ್ಧಿಪಡಿಸುವ ಭರವಸೆಯನ್ನ ನೀಡಿ ತೆರಳಿದ್ದಾರೆ. ಬಾವಿಯಿದ್ದ 3 ಸೆನ್ಸ್ ಜಾಗವನ್ನ ಸಂಜೆ ಹೊತ್ತು ಸ್ಥಳೀಯರಿಗೆ ಕುಳಿತುಕೊಳ್ಳಲು ಸಣ್ಣ ಮಟ್ಟದ ಪಾರ್ಕ್ ಆಗಿ ನಿರ್ಮಿಸಬೇಕು, ಬಾವಿಯನ್ನ ಹೂಳೆತ್ತಿ ಸ್ವಚ್ಛಗೊಳಿಸಬೇಕು ಎಂದು ಸ್ಥಳೀಯರು ನಗರಾಡಳಿತಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜಾಗವನ್ನು ಉತ್ತಮ ರೀತಿಯಲ್ಲಿ ಬಳಸುವುದು ಮತ್ತು ಇಂಥ ಜಾಗ ಸಿಗುವುದಂದರೆ ಕಡಿಮೆ ಅಂದರೂ ಕೂಡ 3 ಲಕ್ಷ ಅಂತ 3 ಲಕ್ಷ ಇವರು 10 ಲಕ್ಷದ ವ್ಯಾಲ್ಯೂಯೇಷನ್ ಇದೆ ಈ ಜಾಗ. ಇದಕ್ಕೆ ಜಾಸ್ತಿ ಇದೆ, ಕಡಿಮೆ ಇಲ್ಲ. ಅಂಥ ಜಾಗವನ್ನು ನಾವು ಸಾರ್ವಜನಿಕ ಜಾಗ ಅಂತ, ಸರ್ಕಾರಿ ಜಾಗ ಅಂದರೆ ಸಾರ್ವಜನಿಕ, ಅದನ್ನು ನಾವು ಉಳಿಸಿಕೊಳ್ಳಬೇಕು. ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸಿದರೆ ಆ ಒಂದು ಜಾಗಕ್ಕೆ ಇದು ಬರ್ತದೆ. ಬಾಕಿದ್ದ ವಿಷಯಗಳ ಪ್ರಕಾರ ಈ ಟ್ರಾನ್ಸ್ಫಾರ್ಮರು ಇದೆಲ್ಲ ಮೊದಲೇ ಹಾಕಿದ್ದಾರೆ. ಆಗ ಕೂಡ ನಾನು ಅದಕ್ಕೇನು, ಯಾಕಂದರೆ ಒಂದು ಇಲ್ಲೆಲ್ಲ ಕರೆಂಟಿಗೆ ಬೇಕು ಅಂತೇಳಿ ನಾನು ಅದಕ್ಕೆ ಯಾವ ರೀತಿಯ ನಾವು ಯಾರು ಕೂಡ ಅದಕ್ಕೆ ತಕರಾರು ಮಾಡಲಿ. ಈಗ ಅವರು ಹೇಳಿದಾಗೆ ಈಗಾಗಲೇ ಹಾಕಿ ಆಗಿದೆ. ಅದನ್ನು ಸ್ವಲ್ಪ ಸೇಫ್ಟಿ ದೃಷ್ಟಿಯಲ್ಲಿ ಅವರು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದರೆ ಬಾಕಿದ್ದೆಲ್ಲ ಸುಗಮವಾಗಿ ಮಾಡಲಿಕ್ಕೆ ತೊಂದರೆ ಇಲ್ಲ. ಯಾಕೆ ಇಲ್ಲಿ ಪಾರ್ಕ್ ಮಾಡಿದಾಗ ಮಕ್ಕಳು ಬರ್ತಾರೆ. ಈಗ ಎಷ್ಟೋ ನಾವು ಇದು ಹಾಕಿದ ನಂತರ ಎಷ್ಟೋ ಮಕ್ಕಳು ಓಡಿಕೊಂಡು ಬಂದು ನೋಡುವಂಥ ಒಂದು ಇದಿದೆ. ಈಗ ಇದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆದರೆ ಎಲ್ಲರಿಗೂ ಅದೊಂದು ಹೆಮ್ಮೆಯ ವಿಷಯ. ನಗರಸಭೆಗೆ ಮಾತ್ರ ಅಲ್ಲ, ಇಲ್ಲಿ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ಜಲ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡುವುದರಿಂದ ಜಲಮೂಲ ಬಾವಿಯನ್ನ ಉಳಿಸಬೇಕಾಗಿದೆ. ನೀರು ಇಂಗಿಸುವುದಕ್ಕೆ ಮುಖ್ಯವಾಗಿ ಇಟ್ಟುಕೊಂಡು ಶ್ರಮದಾನದ ಮೂಲಕ ಗಿಡಗಂಟಿಗಳಿಂದ ಮುಕ್ತಗೊಳಿಸಿದ್ದೇವೆ. 3 ದಿನಗಳ ಹಿಂದೆ ನಗರಾಡಳಿತ ಬಂದು ಪರಿಶೀಲಿಸಿದೆ. ಈ ಬಾವಿಯನ್ನ ಹೂಳೆತ್ತುವುದಕ್ಕೆ ನಗರಸಭೆಯಲ್ಲಿ ಅನುದಾನ ಇಡಬೇಕು ಎಂದು ನಿವೃತ್ತ ಡೆಪ್ಯೂಟಿ ಸೆಕ್ರೆಟರಿ ಮಧುಕುಮಾರ್ ಹೇಳಿದರು. ಸಾಧಾರಣ ಒಂದು 86ನ ನಂತರ ಎಲೆಕ್ಟ್ರಿಫಿಕೇಷನ್ ಆಯಿತು. ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಆಗಿರ್ತದೆ. ನಂತರ ನೀರು ಒಳ್ಳೆ ರೀತಿಯಲ್ಲಿ ನೀರು ಬರುವ ಕಾರಣ ಇದನ್ನು ಪಬ್ಲಿಕ್ ಅವರು ಯೂಸ್ ಮಾಡೋದನ್ನು ಬಿಟ್ಟು ಇಲ್ಲಿ ಕಾಡು ಎಲ್ಲ ಫುಲ್ ಕಾಡಾಗಿ ಎಲ್ಲರೂ ಇಲ್ಲಿ ಒಂದು ಡಂಪಿಂಗ್ ಥರ ಎಲ್ಲ ವೇಸ್ಟ್ಗಳನ್ನೆಲ್ಲ ಹಾಕಿ ಒಂದು ಡಂಪಿಂಗ್ ಥರ ಆಗಿತ್ತು. ಆದರೆ ಈ ಗಿಡಗಳೆಲ್ಲ ಎತ್ತರ ಬೆಳೆದ ಕಾರಣ ಅದು ಗೊತ್ತಾಗ್ತಿರ್ಲಿಲ್ಲ ಅದರೊಳಗೆ ಕಸ ಏನಿದೆ ಎಂಬುದು. ಹಾಗೆ ನಾವು ಅದನ್ನು ಮನಗಂಡು ನಾವು ನೆರೆಕರೆಲ್ಲ ಸೇರಿ ಇದನ್ನೊಮ್ಮೆ ನಾವು ಕ್ಲೀನ್ ಮಾಡಿ ಇದನ್ನು ತೋರಿಸ್ಕೊಡೋ, ಇದರಲ್ಲಿ ಸರ್ಕಾರಿ ಬಾವಿ ಇದೆ. ಯಾಕೆಂದರೆ ಈಗ ನಾವು ಜಲ ಸಂರಕ್ಷಣೆ ಇದಕ್ಕೆಲ್ಲ ಇದ್ದ ಕಾರಣ ಜಲವನ್ನು ಉಳಿಸಬೇಕಾಗಿದೆ. ಇನ್ನು ಕಾಲಕ್ರಮೇಣ ಬೋರಲ್ಲಿ ಈಗಾಗಲೇ ಸರ್ಕಾರ ಜಲ ಸಂರಕ್ಷಣೆಗೆ ಜಾಸ್ತಿ ಒತ್ತು ಕೊಡುವುದರಿಂದ ಈ ಜಲವನ್ನು ನಾವು ಉಳಿಸಬೇಕಾಗಿದೆ. ನೀರು ಇಂಗಿಸುವುದನ್ನು ನಾವು ಮುಖ್ಯವಾಗಿ ಇಟ್ಟುಕೊಂಡು ಇವತ್ತು ಈ ಸರ್ಕಾರಿ ಬಾವಿ ಇದೆ ಎಂಬ ಬಗ್ಗೆ ಕೂಡ ಯಾರಿಗೂ ನಮ್ಮ ಪುರಸಭೆಯಲ್ಲಿ ನಗರಸಭೆಯಲ್ಲಿ ಯಾವುದೇ ಮಾಹಿತಿ ಇಲ್ಲ. ಈಗಾಗಲೇ ಸೋಮವಾರ ಬಂದು ನಮ್ಮ ಆಯುಕ್ತರು ನೋಡಿ ಹೋಗಿದ್ದಾರೆ. ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆಗಿದ್ದರಿಂದ ನಾವೇ ನೆರೆಕರೆಲ್ಲ ಸೇರಿ ಇದನ್ನೆಲ್ಲ ಸ್ವಚ್ಛ ಮಾಡಿದ್ದೇವೆ. ಸ್ವಚ್ಛ ಮಾಡಿ ಈಗ ಅವರಿಗೆ ತೋರಿಸಿಕೊಟ್ಟಿದ್ದೇವೆ. ಈಗ ಅವರು ನಮಗೆ ಇದಕ್ಕೆ ಅನುದಾನವನ್ನು ಇಟ್ಟರೆ ಮುಖ್ಯವಾಗಿ ಅದಕ್ಕೆ ಹೂಳೆತ್ತುವಂಥ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಅದಕ್ಕೆ ಕ್ರಿಯಾ ಯೋಜನೆಯಲ್ಲಿ ಹಣವನ್ನು ಅಳವಡಿಸಬೇಕಾಗ್ತದೆ. ಅದರಲ್ಲಿ ಹೂಳೆತ್ತಿದರೆ ಅದರಲ್ಲಿ ನೀರು ಬೇಕಾದಷ್ಟು ಇದೆ. ಕಾಲಕ್ರಮೇಣ ನೀರು ಇಂಗುದು ಕೂಡ ಆಗ್ತದೆ. ನಮ್ಮ ಪಬ್ಲಿಕ್ಕಿಗೆ ಬೇಕಾದ ನೀರು ಕೂಡ ಸಿಗ್ತದೆ. ಮತ್ತು ಇಲ್ಲೇ ಒಂದು ಸಣ್ಣ ಗಾರ್ಡನ್ ಥರ ಕೂಡ ಮಾಡಬೇಕಂದಲ್ಲಿ ಇದೆ. ಅದೆಲ್ಲವನ್ನು ನಗರಸಭೆಯಿಂದ ಮಾಡಿಕೊಡ್ಬೇಕಂತ ನಾವು ಕಮಿಷನರಲ್ಲಿ ಹೇಳಿದ್ದೇವೆ.
ನಗರಸಭೆಯ ವತಿಯಿಂದ ನಗರಸಭೆ ವ್ಯಾಪ್ತಿಯ ಕೆಮ್ಮಿಂಚಿಯಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಬಾವಿಯೊಂದು ಸ್ಥಳೀಯರಿಂದ ಗಮನಕ್ಕೆ ಬಂದಿದ್ದು ಈಗಾಗಲೇ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದೇವೆ. ಮರುಬಳಕೆಗಾಗಿ ಸ್ಥಳೀಯರು ಸೇರಿ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿನ ಸ್ಥಳೀಯರ ಬೇಡಿಕೆ ಸಹಿತ ಈ ಬಾವಿಯನ್ನ ಮರುಬಳಕೆ ಮಾಡುವ ವ್ಯವಸ್ಥೆಯನ್ನ ಮಾಡಲು ನಗರಸಭೆಯ ವತಿಯಿಂದ ಕ್ರಮ ಕೈಗೊಳ್ಳಲಿದ್ದೇವೆ ಎಂದು ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್ ಹೇಳಿದರು. ನಗರಸಭೆ ವತಿಯಿಂದ ನಗರಸಭೆ ವ್ಯಾಪ್ತಿಯ ಕೆಮ್ಮಿಂಜೆ ಮುಖ್ಯ ರಸ್ತೆಯಲ್ಲಿ ಒಂದು 3 ಸೆಂಟ್ಸ್ ಜಾಗ ನಮ್ಮ ನಗರಸಭೆಗೆ ಹೊಂದಿಕೊಂಡಿರುವಂತಹ ಒಂದು ಜಾಗ ಇದೆ. ಅದರಲ್ಲಿ ಒಂದು ಹಳೆಯ ಬಾವಿ ಕೂಡ ಇದೆ. ಅದು ಶಿಥಿಲಾವಸ್ಥೆಯಲ್ಲಿತ್ತು ಮತ್ತು ಸುತ್ತಮುತ್ತ ಪ್ರದೇಶ ಕೂಡ ಗಿಡಗಂಟಿಗಳಿಂದ ತುಂಬಿ ಬಾವಿ ಕಾಣದ ರೀತಿಯಲ್ಲಿತ್ತು. ಈ ವ್ಯವಸ್ಥೆಯನ್ನು ಅಲ್ಲಿ ಸುತ್ತಮುತ್ತಲ ಜನರು ಎಲ್ಲರೂ ಸೇರಿಕೊಂಡು ಇರುವಂತಹ ಬಾವಿ ಆಗ್ಬೋದು ಅಥವಾ ಅಲ್ಲಿರುವಂಥ ಜಾಗವನ್ನು ಮರುಬಳಕೆ ಮಾಡಲಿಕ್ಕಾಗಿ ಈಗಾಗಲೇ ಎಲ್ಲರೂ ಕೂಡ ಜನರು ಸೇರಿಕೊಂಡಿದ್ದಾರೆ. ಅಲ್ಲಿರುವಂಥ ಸದಸ್ಯರಿರ್ಬೋದು, ಹಾಗೆ ಎದುರು ಭಾಗದಲ್ಲಿರುವಂಥ ಸದಸ್ಯರು ಎಲ್ಲರೂ ಒಟ್ಟು ಸೇರಿ ಆ ಸಂಘ ಸಂಸ್ಥೆಗಳು ಸೇರಿ ಅಲ್ಲಿ ಅದನ್ನು ಸ್ವಚ್ಛಗೊಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿರುವಂಥ ಬಾವಿಯನ್ನು ಮರುಬಳಕೆ ಮಾಡಲಿಕ್ಕಾಗಿ ನಗರಸಭೆ ವತಿಯಿಂದ ನಾವೇನು ಕ್ರಮ ತಗೊಳ್ಬೋದು ಮುಂದಿನ ದಿನಗಳಲ್ಲಿ ಅದನ್ನು ತಗೊಳ್ತೇವೆ. ಯಾಕೆಂದರೆ ಇರುವಂಥ ಬಾವಿಗಳನ್ನು ಉಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ ಆ ಬಾವಿಯನ್ನು ಮರುಬಳಕೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಒಟ್ಟಿನಲ್ಲಿ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಪಾಳು ಬಿದ್ದ ಬಾವಿಯೊಂದು ಪತ್ತೆಯಾಗಿದ್ದು ನಗರಸಭೆಯ ವತಿಯಿಂದ ಆ ಬಾವಿಯ ಕಾಯಕಲ್ಪ ಆಗಬೇಕಾಗಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.